ಅಂಜನಾದ್ರಿ ಬೆಟ್ಟ. ಆದರೆ ಕಳೆದ 5 ದಶಕಗಳಿಂದ ಗಂಗಾವತಿ ಭತ್ತದ ನಾಡು ಎಂದೇ ಖ್ಯಾತಿ ಪಡೆದಿದ್ದು, ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ಗಂಗಾವತಿ ಭಾಗದಲ್ಲಿ ಬೆಳೆಯುವ ಭತ್ತದ ಅಕ್ಕಿಗೆ ರಾಜ್ಯಾದ್ಯಂತ ಭಾರಿ ಬೇಡಿಕೆ ಇದೆ. ಇದೀಗ ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದ ಸಂಶೋಧನೆ ಗಂಗಾವತಿ ಮುಡಿಗೆ ಮತ್ತೊಂದು ಗರಿಯೇರಿಸಿದೆ. ಹೌದು, ಹೆಚ್ಚು ಪೋಷಕಾಂಶವುಳ್ಳ ಈ ಭತ್ತ ಸದ್ಯ ಎಲ್ಲರಿಗೂ ಪರಿಚಯವಾಗುತ್ತಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಹನವಾಳ ಗ್ರಾಮದ ರೈತ ವೀರೇಶಪ್ಪ ಎಂಬುವರು ಈ ಭತ್ತವನ್ನ ಬೆಳೆಯುತ್ತಿದ್ದಾರೆ. ಹೈ ಪ್ರೋಟೀನ್ ಭತ್ತ ಸೋನಾ ಮಸೂರಿಗಿಂತ ಸ್ವಲ್ಪ ದಪ್ಪ ಇದ್ದು, ಇದರ ಅಕ್ಕಿ ಹೆಚ್ಚು ಬಿಳಿಯಿರುತ್ತೆ. ಸೋನಾ ಮಸೂರಿಗೆ ಹೋಲಿಕೆ ಮಾಡಿದ್ರೆ ಒಂದಷ್ಟು ಕಡಿಮೆ ಇಳುವರಿ ಬರುವ ಈ ತಳಿ ಎಕರೆಗೆ 30 ರಿಂದ 35 ಚೀಲ ಬೆಳೆಯಬಹುದಂತೆ. ಆದರೆ ಕಡಿಮೆ ಖರ್ಚಿನಲ್ಲಿ ಈ ಭತ್ತ ಬೆಳೆಯಬಹುದು. ಜೊತೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದೆ ಎನ್ನುತ್ತಾರೆ ಹೈ ಪ್ರೋಟೀನ್ ಭತ್ತ ಬೆಳೆದ ರೈತ ವೀರೇಶಪ್ಪ ಹುಚ್ಚೇನಗೌಡ. ವರದಿ ಆಂಟೋನಿ ಬೇಗೂರು. ಬಡ್ಡಿ ಏನೋ ಹೊಡೆದೈತೆ ಒಳಗೆ ಐತೆ ಎಲ್ಲ ಬರ್ಬೇಕು. ಕಲರ್ನ ಪಿಂಕ್ ಕಲರ್ ಐತೆ ನೆಲ್ಲ. ನಾವು ಕಲರ್ ಇಲ್ಲ ಅನ್ಕೊಂಡಿದ್ವಿ, ವೈಟ್ ಐತೆ ಅನ್ಕೊಂಡಿದ್ವಿ, ಅದನ್ನ ಪಿಂಕ್ ಕಲರ್ ಐತೆ. ಅಲ್ಲಿ ಅಲ್ಲೇ ಮಾಡ್ರಿ, ಒಂದು ನಿಮಿಷ ಅಲ್ಲಿ ಬಿಡಿ, ಅಲ್ಲೇ ಅಂತ ಯಾರು ಬಂದು ಬಡಿಕೆ ಹಾಕೋಲ್ಲ ಅನ್ಕಿತಿ ಬೇಡ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮಾಡ್ರಿ. ಅಲ್ಲ ಅಂತಲ್ಲ ಕಸ ಒಂದು ಕಿತಿಯರಪ್ಪ ಹಾಂ, ಕಸ ಕಿತ್ಕೊಂಬ ಒಂದಣ, ಕಿತ್ಕೊಂಬ ಒಂದಣ.